ಮಂಗಳೂರಿನ ಬಲಭಟ್ಟದಲ್ಲಿರುವ ಲಕ್ಷ್ಮೀ ಮೆಮೋರಿಯಲ್ ಕಾಲೇಜ್ ಆಫ್ ನರ್ಸಿಂಗ್ ವತಿಯಿಂದ ಸಿಎನ್ಇ ಕಾರ್ಯಕ್ರಮವು ಕಾಲೇಜಿನ ಆಡಿಟೋರಿಯಂನಲ್ಲಿ ನಡೆಯಿತು. ಮಂಗಳೂರಿನ ಬಲ್ಮಠದ ಎಜೆ ಟವರ್ಸ್ನಲ್ಲಿರುವ ಲಕ್ಷ್ಮೀ ಮೆಮೋರಿಯಲ್ ಕಾಲೇಜ್ ಆಫ್ ನರ್ಸಿಂಗ್ ರಜತ ಮಹೋತ್ಸವವನ್ನು ಆಚರಿಸಿಕೊಳ್ಳುತ್ತಿದೆ. ಇನ್ನು ನರ್ಸಿಂಗ್ ಕಾಲೇಜಿನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು, ಇಂದು ಕಂಟಿನ್ಯೂಯಿಂಗ್ ನರ್ಸಿಂಗ್ ಎಜುಕೇಷನ್ ಎಂಬ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಫಾದರ್ ಮುಲ್ಲರ್ ಸ್ಕೂಲ್ ಆಫ್ ನರ್ಸಿಂಗ್ನ ಪ್ರಿನ್ಸಿಪಾಲ್ ಪ್ರೊಫೆಸರ್ ಜಾಸ್ಮಿನ್ ಸರಿತಾ ವಾಸ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ನರ್ಸಿಂಗ್ ಶಿಕ್ಷಣ ಮುಂದುವರೆದ ಶಿಕ್ಷಣವಾಗಿದ್ದು, ನರ್ಸಿಂಗ್ ಶಿಕ್ಷಣದಲ್ಲಿ ಉನ್ನತ ಕೋರ್ಸುಗಳನ್ನು ಮಾಡುವ ಅವಕಾಶವೂ ಇದೆ ಎಂದು ಮಾಹಿತಿ ನೀಡಿದರು. Qualifications offer the opportunity to move into specialty careers or to work as a nurse practitioner as part of a family practice. While studying for an extra qualification, nurses also can improve their decision making and critical care skills, which makes them eligible for senior nursing positions such as nurse unit manager, clinical nurse specialist, and also director of nursing. Carrying on with education, it doesn't need to be difficult. Many institutions offer short-term classes or online nursing programs so that students can opt. ಕಾರ್ಯಕ್ರಮದಲ್ಲಿ ಲಕ್ಷ್ಮೀ ಮೆಮೋರಿಯಲ್ ಎಜುಕೇಷನ್ ಟ್ರಸ್ಟ್ನ ನಿರ್ದೇಶಕರಾದ ಆಶ್ರಿತಾ ಪಿ ಶೆಟ್ಟಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. Nursing is a profession within the healthcare sector focused on the care of individuals and communities so that they may attain, maintain or recover the optimal health and quality of life. Nurses may be differentiated from other healthcare providers by their approach to patient care and the scope of practice. Today, nurses all over the globe have better chances to upgrade themselves in their knowledge and practice to work independently. For this, the nurses... ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಲಕ್ಷ್ಮೀ ಮೆಮೋರಿಯಲ್ ಕಾಲೇಜ್ ಆಫ್ ನರ್ಸಿಂಗ್ನ ಪ್ರಿನ್ಸಿಪಾಲ್ ಡಾಕ್ಟರ್ ಲಾರಿಸಾ ಮಾರ್ತಾ ಸಂಸ್, ಕಾರ್ಯಕ್ರಮದ ಆಯೋಜಕರಾದ ಡಾಕ್ಟರ್ ಜೆನಿಫರ್ ಡಿಸೋಸಾ, ಕಾರ್ಯದರ್ಶಿ ಅಶ್ವಿನಿ ಕಾಂಚನ್ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲಿಯನ್ ವಿಪೋ ನ್ಯೂಸ್ 24/7 ಮಂಗಳೂರು.